ಮಂಗಳೂರಿನ ನಿಟ್ಟೆ ವಿಶ್ವವಿದ್ಯಾನಿಲಯ ಹಾಗೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ವತಿಯಿಂದ ನಿಟ್ಟೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. 4 ದಿನಗಳ ಕಾಲ ನಡೆಯಲಿರುವ ಫಿಲ್ಮ್ ಫೆಸ್ಟ್ಗೆ ನಗರದ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ನಲ್ಲಿ ಚಾಲನೆ ನೀಡಲಾಯಿತು. ಮಂಗಳೂರಿನ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ನಲ್ಲಿ 4 ದಿನಗಳ ಕಾಲ ನಿಟ್ಟೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅನ್ನು ಹಮ್ಮಿಕೊಂಡಿದ್ದು, ಇಂದು ಫಿಲ್ಮ್ ಫೆಸ್ಟ್ಗೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಹಾಗೂ ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಅವರು ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ನಿಟ್ಟೆ ಸಂಸ್ಥೆಯನ್ನ ಗಮನಿಸಿದಾಗ ರಾಜ್ಯದ ಯಾವುದೇ ಭಾಗದಲ್ಲಿ ಚಲನಚಿತ್ರೋತ್ಸವಗಳನ್ನು ಆಯೋಜಿಸೋದು ಕಷ್ಟವಲ್ಲ ಅನಿಸುತ್ತೆ. ಉತ್ತಮ ಪ್ರೇಕ್ಷಕರು ಇದ್ದಲ್ಲಿ ಉತ್ತಮ ಚಿತ್ರಗಳು ನಿರ್ಮಾಣವಾಗುತ್ತೆ ಎಂದು ಹೇಳಿದರು. It is not a problem to organize a festival in any part of Karnataka. I am congratulating you for that. I hope BFACE will travel in next years for other towns also, because when Mr. Satyajit Ray came to Bangalore in early 70s, he said one word: where we have good audience, automatically good films are made. Fortunately or unfortunately, in Kannada, every year we are making around 250 films in a year. I don't know how many films you people have seen, and I don't know how many good films are made. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಡಾಕ್ಟರ್ ಎಂ ಶಾಂತರಾಮ ಶೆಟ್ಟಿ ವಹಿಸಿ ಮಾತನಾಡಿ, ಮಂಗಳೂರು ಸಿನಿಮಾ ಕ್ಷೇತ್ರಕ್ಕೆ ಸಾಕಷ್ಟು ಕಲಾವಿದರನ್ನ ಕೊಟ್ಟಿದೆ. ಮಾತ್ರವಲ್ಲದೆ ಈ ಕಲಾವಿದರು ಮಂಗಳೂರಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿದರು. The growth of Kannada pictures in particular, how difficult it was for his first picture Munnidi to be released, and he had to come to Mangalore to release it. Yes, we Mangaloreans, as you rightly said, we are always warm-hearted. And Mangalore has produced best of the sign artists, right from Gurudutt of yesteryears to Aishwarya Rai to Sunil Shetty to Padukone, almost, who have made a great name in film industry, hail from Mangalore or Dakshina Kannada district. It is rather interesting that the film industry, for the sake of the students, I bring down history, that it was way back in 1900. ಈ ವೇಳೆ ನಿಟ್ಟೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ನ ಸಂಚಾಲಕರಾದ ರವಿರಾಜ್ ಉಪಸ್ಥಿತರಿದ್ದರು. ನಿಟ್ಟೆ ವಿಶ್ವವಿದ್ಯಾನಿಲಯ ಹಾಗೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ವತಿಯಿಂದ ನಡೆಯಲಿರುವ ಫಿಲ್ಮ್ ಫೆಸ್ಟ್ನಲ್ಲಿ ಕನ್ನಡ, ಹಿಂದಿ, ತುಳು, ಮಲಯಾಳಂ, ತಮಿಳು, ಮರಾಠಿ, ಉರ್ದು, ಬೆಂಗಾಲಿ ಭಾಷೆಯ ಚಿತ್ರಗಳು ಪ್ರದರ್ಶನಗೊಳ್ಳಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.